ಶ್ರೀ ಕ್ಷೇತ್ರ ಕೊಂಡಾನ ಶ್ರೀ ಪಿಲಿಚಾಮುಂಡಿ ಮುಂಡತಾಯ ಬಂಟ ದೈವಸ್ಥಾನದ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶೋತ್ಸವದ ಲೆಕ್ಕಪತ್ರ ಮಂಡನಾ ಸಭೆ ಶ್ರೀ ಕ್ಷೇತ್ರದ ಸಭಾಂಗಣಡು ಐತಾರ ಕಾಂಡ ನಡತಂಡು. అంటే ఇంకొక యాభై పేమెంట్ మొత్తం ఒక మా టోటల్ అమౌంట్ అకౌంట్ పైన అమౌంట్ టోటల్ 1,27 లక్షల 6,835 రూపాయలు 28 పైసలు. ఒక టోటల్ ఇచ్చే అంటే పేమెంట్ అయినందు లెక్క 1,21 లక్ష 87,137 రూపాయలు. ఒక ఇచ్చే అకౌంట్ బుక్కుని 8,17,770 రూపాయలు. ఒక జీర్ణోద్ధర ಅಕೌಂಟ್ ಜೀರ್ಣೋದ್ಧಾರ ಖರ್ಚಾಗ್ತದೆ ಈಗ ಎರಡು ಪಂಡ ಅಮೌಂಟ್ ಇಂಕ್ಲೂ ಒಂದು ಸೇರ್ಕೊಂಡು ಬ್ರಹ್ಮಕಲಶಲ ಜೀರ್ಣೋದ್ಧಾರ ಸೇರ್ಕೊಂಡು ಖರ್ಚಿನ ఒక జీర్ణోద్ధరకు ఖాతా 1,17,427,428 రూపాయలు. ఒక బ్రహ్మకలశకు 27,13,132 రూపాయలు ఖర్చాను. బ్రహ్మకలశకు వ్యవస్థాపక సమితికి 30 లక్షల అక్కడ వ్యవస్థాపక సమితికి అకౌంట్ ಮಾಡಿಸ್ತೀನಿ. ಈ ಎಕಡೆ ಬಂದ ಟೋಟಲ್ ಅಮೌಂಟ್ ಸೇರ್ತೀನಿ. ఒక 25 లక్షల రూపాಯಿ ಗ್ರಾಮೀಣ ಶಕ್ತಿ ಸಾಲ ಕೊಡ್ತೇನೆ. ಅವರ ಸೇರ್ತೀನಿ. ఒక వస్తు రూపడు ಕೆಲವು ಮುಂದೆ ಸಂಘ ಸಂಸ್ಥೆಗಳ ಸಮಾಧಾನ ಸಾಧಾರಣ 5 ಲಕ್ಷ ರೂಪಾಯಿ ಬೇರೆ ಅಂತೇಳಿ ఒక ನಾಗರಾಜ ಕೊಂಡಾನ 10 ಸಿಮೆಂಟ್ ಕೊಡ್ತೇವೆ 4,300 ರೂಪಾಯಿ. ಕೆ ಪಿ ಸುರೇಶ್ ಲೆಕ್ಕ ಕೊಡ್ತೀವಿ 100 ಬ್ಯಾಗ್ ಸಿಮೆಂಟ್ ಕೊಡ್ತೇವೆ. ఒక ಗರಡಿ ರೂಪಾಯಿ 4 ರೂಪಾಯಿ ಇಂಟರ್ಲಾಕ್ ಕೊಡ್ತೇವೆ. ರಾಘಾಕ್ಷರಿ ಜಲ್ಲಿ 1,07,800 ರೂಪಾಯಿ. ಐಟೊಂದು ಸ್ಪಷ್ಟತೆ ಇತ್ತೆ 6 ವಸ್ತು ರೂಪಗಳು ಕೊರ್ನೆತ್ತ ನಮ್ಮ ದುಡ್ಡುದ ವ್ಯಾಲ್ಯೂನು ಅನುವುದು ನಿಕ್ಕೆಲ್ಲ ಗಮನ ಒಪ್ಪಾಡು ಪಂಡ 6 ದುಡ್ಡು ಕೊಡ್ತಿಲ್ಲ ಜಲ್ಲಿ ಕೊಡ್ತೀನಿ ಆ ಜಲ್ಲಿದ ವ್ಯಾಲ್ಯೂ ಆಗ್ತದೆ ಅಂಚ ಅರೆ ಪೇಮೆಂಟ್ ಬಂದಿ ಅಂತಂದ್ರೆ ಪೆಂಚ ಬಂದಿತ್ತು ಇತ್ತದ ಬೇರೆ ಬೇರೆ ಪ್ರವೀಣ್ ಕಮಲಕೋಡಿ ನೀರು ಕೊಡ್ತೇವೆ 2,000 ರೂಪಾಯಿ. ನವೀನ್ ಕೊಂಡಾನ ನಪ್ಪರೋಡು ನೀರು ಅವು ಅಪ್ರಾಕ್ಸಿಮೇಟ್ಲಿ 20,000 ಅಂತ. ಉದಯ್ ಕುಮಾರ್ ಶೆಟ್ಟಿ ಕೊಂಡಾನ ಒಂದು ಟೈಲ್ಸ್ ಕೊಡ್ತೇವೆ 40,000 ಸ್ವಲ್ಪ ರೂಪಾಯಿ. ನಿತ್ಯ ಎಚ್ಚರ ಶೆಟ್ಟಿ ಬೋರ್ಡ್ ಕೊಡ್ತೇವೆ 1,73,375 ರೂಪಾಯಿ. ಕರಡಿ ಮುಖಮಂಟ ಹೋಗು ಮುಚ್ಚಿಗೆ ಬಲಾಯಿ ಕೊಡ್ತೇವೆ ಶಿವನ ಲೆಕ್ಕಾಚಾರ 42,770 ರೂಪಾಯಿ. ఒక ಬ್ರಹ್ಮಕಲಶವು ಹಾಗಾದರೆ ಶಿವನ ಲೆಕ್ಕಾಚಾರ ಅಮರ ಕಥೆ ಪಡೆದ ಪ್ರೋಗ್ರಾಮ್ ಕೊಡ್ತೇವೆ. ರೈತ ಸ್ಪಾನ್ಸರ್ಡ್ ಆರ್ ಏನು ಸರ್ ಬೇಕು ఒక భక్తి సుధే కరావళి ఖ్యాత ఇంద్ర గాయకి తృప్తి ఉచ్చిపడింది. అయిన స్పాన్సర్ మంత్రి మీరు జయశంకర్ అన్నాడు 30,000 అమౌంట్. ఒక సంగీత గాన సంభ్రమ పుత్తూరు జగదీశాచార్య ప్రోగ్రాము ಅಶೋಕ್ ರಾಯ್ ಮಡ್ಯಾಡಿ 45,000 ಪೇಮೆಂಟ್ ಮಂತ್ರಿ. ఒక ಗೀತಾ ಸಾಹಿತ್ಯ ಸಂಭ್ರಮ ವಿಠಲ್ ನಾಯ್ಕ್ ಕನ್ನಡ ಧಾರ್ಮಿಕ ಅಶೋಕ್ ರಾಯ್ ಮಡ್ಯಾಡಿ 15,000 ಕೊಡ್ತೇವೆ. ಅವು
ಕಟ್ಟಿಯಾರೆ ಆದ್ರೆ ಕಣ್ಣಿಗೆ ಗ್ಲಾಸ್ ಮಾತ್ರ ಕೊಡ್ತೇವೆ 25,700 ಐದು ಕೊಡ್ತೀನಿ ಬಿಜಾಗ್ರ ಅಂತ ಕೊಡ್ತೇವೆ ಗಾಂಚಿ ಮಾತ್ರ ಒಕ್ಕ ಕಲಸ ಮರ ಸುಬ್ರಹ್ಮಣ್ಯ ಕೊಡ್ತೇವೆ 6 ದಾನ ಅಂತೆ ಬೆಲ್ಮ ಒಕ್ಕ ಸಾಗುವಾನಿ ಮರ ಪೀತಂ ಬಗಂಬಿಲ 6 ಕೊಡ್ತೇವೆ ಒಕ್ಕ ಕಲಸ ಮರ ಕಡ್ಡು ಮರ ರಂಜ ಶೆಟ್ರಿ 6 ಕೊಡ್ತೇವೆ ಅದನ್ನು ದುಬೈಲಿ ಮುಂದೆ ಕೆಲಸ ಮರ ಒಂದು ಆಯ್ತು ವಾರ್ಡ್ ವೈಸ್ ಲೆಕ್ಕ ವಾರ್ಡ್ ನಂಬರ್ 1 19,500 ವಾರ್ಡ್ ನಂಬರ್ 2 ಇಜಿ ವಾರ್ಡ್ ನಂಬರ್ 3 20,800 ಕ್ಯಾಶ್ 2,300 ಗೂಗಲ್ ಪೇ 1,01,000 ರೂಪಾಯಿ ಚೆಕ್ ವಾರ್ಡ್ ನಂಬರ್ 4 35,400 ವಾರ್ಡ್ ನಂಬರ್ 5 1,21,454 ವಾರ್ಡ್ ನಂಬರ್ 6 75,000 ಕೊರೋನಾ ಚಾರ್ಜ್ ವಾರ್ಡ್ ನಂಬರ್ 7 55,755 ಪ್ಲಸ್ ನೀವು 1,000 ಗೂಗಲ್ ಪೇ ವಾರ್ಡ್ ನಂಬರ್ 57,805 ರೂಪಾಯಿ ಗೂಗಲ್ ಪೇ 2,300 75,000 ರೂಪಾಯಿ ಚೆಕ್ ವಾರ್ಡ್ ನಂಬರ್ 9 55,505 ಪ್ಲಸ್ 5,035 ರೂಪಾಯಿ ಗೂಗಲ್ ಪೇ ವಾರ್ಡ್ ನಂಬರ್ 10 20,600 ವಾರ್ಡ್ ನಂಬರ್ 11 47,805 ವಾರ್ಡ್ ನಂಬರ್ 14 71,400 ವಾರ್ಡ್ ನಂಬರ್ 15 13,750 ಪ್ಲಸ್ 1,550 ರೂಪಾಯಿ ಒಟ್ಟಿಗೆ 6,10,10,885 ಪ್ಲಸ್ 15,655 ಗೂಗಲ್ ಪೇ 1,70,76,035 ರೂಪಾಯಿ ಚೆಕ್ ಗೋಡೆ ಮರದಿಂದ ಮಾಡಲಾದ ರಚಿಸಲಾಯಿತು ನೈವೇದ್ಯ ಕೊಠಡಿ ಕಂಬದ ಮನೆ ಉಪಹಾರ ಕೊಠಡಿ ರಚಿಸಲಾಗಿದೆ ಅಂಗಣಕ್ಕೆ ಕೆಂಪು ಕಲ್ಲು ಹಾಸಲಾಗಿದೆ 3 ಮುಖದ್ವಾರ ಬೀದಿ ಮಾಡೂರು ಕೊಂಡಾಣ ಮತ್ತು ಕ್ಷೇತ್ರದ ಗೋಪುರ ವೈದ್ಯನಾಥನ ಸ್ನಾನದ ಗೋಪುರ ಸುತ್ತ ಕಬ್ಬಿಣದ ತಡೆಬೇಲಿ ಕೇಸರಿ ಬಣ್ಣದಿಂದ ಪೇಂಟ್ ಮಾಡಲಾಯಿತು ಅಂಗಣ ಎದುರುಗಡೆ ಗೋಪುರ ಅಗಲೀಕರಣ ಕಂಬಗಳ ನವೀಕರಣ RCC ಮಾಡಲಾಗಿದೆ ಅಂಗಣದ ಮೇಲ್ಚಾವಣಿಯನ್ನು ನೂತನವಾಗಿ ರಚಿಸಲಾಗಿದೆ ಕರಡಿಯ ಎದುರುಗಡೆ ಮೇಲ್ಚಾವಣಿಯನ್ನು ನೂತನವಾಗಿ ರಚಿಸಲಾಗಿದೆ ಗೋಪುರದ ಎಡಬದಿ ಹೊಸತಾಗಿ ಮುಚ್ಚಲು ಬೆಟ್ಟವನ್ನು ರಚಿಸಲಾಗಿದೆ ಕೊರತಿ ಮತ್ತು ಗುಳಿಗ ದೈವಗಳ ಗರಡಿ ಕೆಂಪಲ್ನಲ್ಲಿ ರಚಿಸಲಾಗಿದೆ ಗರಡಿಯ ಒಳಗಡೆ ನೆಲವನ್ನು ಗ್ರಾನೈಟಿನಿಂದ ರಚಿಸಲಾಗಿದೆ ಗರಡಿಯ ಹೊರಗಡೆ ಅಂಗಣಕ್ಕೆ ಇಂಟರ್ಲಾಕ್ ಹಾಕಲಾಗಿದೆ ಅಂಗಣದ 4 ಬದಿಯು ಗೋಡೆ ಬದಿಗೆ ಕೆಂಪು ಕಲ್ಲಿನ ಟೈಲ್ಸ್ ಹಾಕಲಾಗಿದೆ ಮಹಾದ್ವಾರಕ್ಕೆ ಗ್ರಾನೈಟ್ ಮಟ್ಟಲು ಒಳಗಿಸಲಾಗಿದೆ ಗರಡಿಯ ಮುಖದ್ವಾರಕ್ಕೆ ಸ್ಟೀಲಿನ ಪೈಪ್ಲೈನ್ ಅಳವಡಿಸಲಾಗಿದೆ ಗೋಪುರದ ಬದಿಗೂ ಸ್ಟೀಲಿನ ಪೈಪ್ಲೈನ್ ಅಳವಡಿಸಲಾಗಿದೆ ಗೋಪುರದ ನೆಲಾಂತಸ್ತಿನಲ್ಲಿ 1 ಕೊಠಡಿ ಅಳವಡಿಸಲಾಗಿದೆ ಕೊರತೆಯ ಹಿಂಭಾಗದಲ್ಲಿ ಗರಡಿಯ ಮಹಾದ್ವಾರ ಕಿಟಕಿ ಸಾಗುವಾನಿ ಮರದಿಂದ ರಚಿಸಲಾಗಿದೆ ಪಿಲಿಚಾಮುಂಡಿ ಸ್ಥಾನದ ಒಳಗಡೆ ದುರಸ್ತಿ ಮಾಡಲಾಗಿದೆ ಗ್ರಾನೈಟ್ ಎಲ್ಲ ದೈವಗಳಿಗೂ ಹೊಸತಾಗಿ ಒಳ್ಳೆಯ ಗುಣಮಟ್ಟದಲ್ಲಿರುವ ಮರದ ಮನೆ ಮಂಚ ರಚಿಸಲಾಗಿದೆ ಸಭಾ ಕಾರ್ಯಕ್ರಮ ವೇದಿಕೆ ಕೆಂಪುಗಲ್ಲಿನ ಕಟ್ಟಲಾಗಿದೆ ಪಿಲಿಚಾಮುಂಡಿ ಗರ್ಭಗುಡಿಯಲ್ಲಿರುವ ಮರದ ಮೂರ್ತಿಯನ್ನು ರಚಿಸಲಾಗಿದೆ ಅಡಿಗೆ ಬೇಲಾಗಿದೆ ಕೊಠಡಿ ಕಂಬದ ಮನೆ ಉಪಹಾರ ಕೊಠಡಿ ರಚಿಸಲಾಗಿದೆ ಅಂಗಣಕ್ಕೆ ಕೆಂಪು ಕಲ್ಲು ಹಾಸಲಾಗಿದೆ 3 ಮುಖದ್ವಾರ ಬೀದಿ ಮಾಡೂರು ಕೊಂಡಾಣ ಮತ್ತು ಕ್ಷೇತ್ರದ ಗೋಪುರ ವೈದ್ಯನಾಥನ ಸ್ನಾನದ ಗೋಪುರ ಸುತ್ತ ಕಬ್ಬಿಣದ ತಡೆಬೇಲಿ ಕೇಸರಿ ಬಣ್ಣದಿಂದ ಪೇಂಟ್ ಮಾಡಲಾಯಿತು ಅಂಗಣ ಎದುರುಗಡೆ ಗೋಪುರ ಅಗಲೀಕರಣ ಕಂಬಗಳ ನವೀಕರಣ RCC ಮಾಡಲಾಗಿದೆ ಅಂಗಣದ ಮೇಲ್ಚಾವಣಿಯನ್ನು ನೂತನವಾಗಿ ರಚಿಸಲಾಗಿದೆ ಕರಡಿಯ ಎದುರುಗಡೆ ಮೇಲ್ಚಾವಣಿಯನ್ನು ನೂತನವಾಗಿ ರಚಿಸಲಾಗಿದೆ ಗೋಪುರದ ಎಡಬದಿ ಹೊಸತಾಗಿ ಮುಚ್ಚಲು ಬೆಟ್ಟವನ್ನು ರಚಿಸಲಾಗಿದೆ ಕೊರತಿ ಮತ್ತು ಗುಳಿಗ ದೈವಗಳ ಗರಡಿ ಕೆಂಪಲ್ನಲ್ಲಿ ರಚಿಸಲಾಗಿದೆ ಗರಡಿಯ ಒಳಗಡೆ ನೆಲವನ್ನು ಗ್ರಾನೈಟಿನಿಂದ ರಚಿಸಲಾಗಿದೆ ಗರಡಿಯ ಹೊರಗಡೆ ಅಂಗಣಕ್ಕೆ ಇಂಟರ್ಲಾಕ್ ಹಾಕಲಾಗಿದೆ ಅಂಗಣದ 4 ಬದಿಯು ಗೋಡೆ ಬದಿಗೆ ಕೆಂಪು ಕಲ್ಲಿನ ಟೈಲ್ಸ್ ಹಾಕಲಾಗಿದೆ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶೋತ್ಸವದ ಲೆಕ್ಕಾಚಾರಲು ಒಂಜೆ ಆದು ಪರಿಗಣಿಸಾದು ಒಟ್ಟು 1,28,00,000 ರೂಪಾಯಿ ಖರ್ಚಾದನು ಇದಕ್ಕೆ 30 ಲಕ್ಷದಾತು ದುಡ್ಡು ವ್ಯವಸ್ಥಾಪನಾ ಸಮಿತಿರ್ದು ಪಾರ್ದನು 20 ಲಕ್ಷ ರೂಪಾಯಿ ಸಾಲ ಉಂಡು ಪಂಡದು ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ
ಪ್ರದೀಪ್ ಚಂದ್ರ ಶೆಟ್ಟಿ ಲೆಕ್ಕಪತ್ರ ಮಂಡಿಸಾಯರು. ನನ್ನಲ ಕೆಲವು ಕೆಲಸಲು ಆಯರೆ ಬಾಕಿ ಉಂಡು, ಕೆಲವೇರು ತೆರಿಪಾಯಿನ ದುಡ್ಡು ಬರಿಯರ ಬಾಕಿ ಉಂಡು. ಈತು ಮುಟ್ಟದ ಸಾಧಾರಣ ಲೆಕ್ಕನು ಮೂಲು ಕೊಡ್ತ ದುಂಬಗ್ ಇಂದು ಲೆಕ್ಕ ಪರಿಶೋಧಕರಿರ್ದು ಪೂರ್ಣ ಪ್ರಮಾಣದ ಲೆಕ್ಕಪತ್ರ ತಯಾರಾಯರ ಉಂಡು. ಇಂದಿಟ್ಟು ದಾದಾನಲ ಕೇನೇರಿತ್ತನ ಕೇನೂರಿ ಪಣದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ರಾಮಣ್ಣ ಶೆಟ್ಟಿ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಜಿತೇಂದ್ರ ಶೆಟ್ಟಿ ತೆರಿಪಾಯರು. ಪರಿಶೋಧನೆ ಲೆಕ್ಕ ಪಂಡರು ಪಂಡಾರು ಒರಿಯೇ ಪೂರ ಲೆಕ್ಕಲ ಮಂತಂದು ಬರೀ ಪುಣ್ಣ ಕೊತ್ಪುಣ್ಣ ಗೆತ್ತುಣ್ಣ ಮೆಂಟಲ್ ಮಪ್ಪುಣ್ಣ ಬ್ಯಾಂಕ್ ಪೋಪುಣ್ಣ ಪೂರ ಲೆಕ್ಕಲ ಅತ್ತಂದೆ ಬೂಕುಟ್ಲ ಒಂದು ಪೂರದ ಲೆಕ್ಕ ಬೇತೆ ಗ್ರಾಮದ ಲೆಕ್ಕ ಬೇತೆ ಕ್ಯಾಶ್ ಬೇತೆ ಚೆಕ್ ಬೇತೆ ಮೊಬೈಲ್ ಪೇಮೆಂಟ್ ಬೇತೆ ಪೂರ ಅಪ್ಪನಾಗ ಹೊರಿಗೆ ಬರ್ಕೊಂಡು ತುಂಬ ಇಪ್ಪನೇ ಸಹಜವು ಅಂಡ್ ಆರಾತ ಮನೆ ರಿಟೈರ್ಡ್ ಆಗಿರ್ತಾರೋ ಆರಂಚು ಎಕ್ಸ್ಪೀರಿಯನ್ಸ್ ಅಂತಾರೋ ಮೇಲೆ ಮತ್ತೊಂದು ಇಷ್ಟಪಟ್ಟು ಬರ್ತಾರೆ ಆಂಡ್ರ ಸಮರ್ಪಕ ಸರಿಯಾದ ಮಲ್ಪನೆ ಏಪಲ ಏರಳ ಕಾತಿಂಚಿ ಕ್ವಶ್ಚನ್ ಏಪಲ ಇಂಜಿನಿಯರ್ಗಳು ಇಪ್ಪಡು ಅಂತೂ ಇನ್ನು ನಮ್ಮ 15 ಸೇರ್ಲಕ್ಲ ಬಾತ್ರ ತೂದು ಅಂದಾಜು ಮತ್ತೊಂದು ತೆರಿಯಾದ ರೀತಿ ಪಲ್ಲೆ ಕೇಂದ್ರದು ಮುಲ್ಪನೆ ಮುಗಿಪಡು ದಾನ ಮುಲ್ಪ ಇತ್ತಲ್ಲ ಲೆಕ್ಕದ ವಿಷಯ ಮುಲ್ಪನೆ ಮುಗಿಪಡು ಅತ್ತಂದ ನಾಜೆಲ್ಲ ಕೂಡ್ಲಕ್ಲ ಲೆಕ್ಕದ ವಿಷಯ ಕೇಳಿ ಅದಕ್ಕೆ ಅತ್ತಂದ ಒಂದು ಲೆಕ್ಕ ಆತು ಎಡಿಟಿಂಗ್ ಆತು ಪಿರಬಲ್ ಅವರು ನಮ್ಮ ಮಂಚ ಮಾತ್ರ ಸೇರೋರು ಅದಲ್ಲ ಇಲ್ಲ ಇತ್ತದೆಲ್ಲ ನೆನಪುದಿ ಒಳ್ಳೆ ಬಡ್ಡ ಅಂತ ಮಂಚಿನ ಪಾತ್ರ ಆತರದು ಅವಳು ನೆನಪುದಿ ಒಳ್ಳೆ ಅಟ್ಲ ಅಲ್ಲ ಟ್ಯಾಲಿ ಮಾಡ್ತು ಒಳ್ಳೆ ಅತ್ತಂದೆ ದೇವಡಾಟು ಎಂಟು ಜಾಗ ಕುಂತು ಬಂದ್ಬಿಟ್ಟು ಈ ಲೆಕ್ಕೋ ಪಕ್ಕ 5-6 ಜಾಗ ಅಂಡ್ ಏರು ಕೊಡ್ತಾರೆ ಏರು ಕೊಡ್ತೀರಿ ಅವು ಏರೆಲ್ಲ ಬಲಾತ್ಕಾರ ಏರೆಲ್ಲ ಕೇಳ್ತೀರಿ ಬಲಾತ್ಕಾರ ಪಡ್ತಲಚ್ಚಿ ಆಂಡ್ ಕೆಲದಗಳ ಪೇಮೆಂಟ್ ತಗೊಳ್ಳಿ ಸಾಮರ್ಥ್ಯ ಇತ್ತಕಟ್ಟ ಇದು ಕಮ್ಮನ್ ಪಡೋ ಇದು ಕೊಡ್ಪಣ ಇದು ಕೊಡ್ಪ ಕೇಂದ್ರಿಗೆ ಇಲ್ಲರಿಗೆ ಅಧ್ಯಕ್ಷರು ಅವು ಸಹಜ ಆಂಡ ಒತ್ತಡ ಹೆಚ್ಚು ಪಡ್ತಾರೆ ಪಣ್ಣದಿಲ್ಲ ಒತ್ತಡ ಈ ₹1 ಒಂದು ಮನಪೂರ್ವ ಕೊಡ ಒಂದು ಸಾರಿ ಕೊಡ ಲಕ್ಷ ಅಕಲ ಮನಸ್ಥಿತಿ ಪ್ರಕಾರ ಎಂಕ್ಲೇಳಕ್ಕೆ ಏನದು ಅಂಟ ಏರಿಗೆ ಅಕಲೆ ಸಾಮರ್ಥ್ಯ ಉಂಡು ಅಕ್ಲೆ ಮಾತ್ರ ಒಂದು ಜಾತ್ರೆ ಇದು ಕೊಲ್ಲ ಪಣ್ಣಂತರ ನಲ್ಲ ಕೇಳಿ ಉಂಟಾಗ್ತದೆ ಒಬ್ಬ ಏರಳ ಸಾಧ್ಯತೆ ಅಂತ ಅನ್ನಲ್ಲಿ ಬಲತ್ತಾದ ಒತ್ತಾಡಿ ಏರಳ ಮಲ್ಪೆರಜ್ಜಿ ಮಲ್ಕಲಜ್ಜು ತಲ್ಲ ಮಲ್ಪು ಅಂದರೆ ನಿಮ್ಮದು ಮಾತೆಲ್ಲ ಕೂಡ ಸೇರಿದು ಇತ್ತ ಮುಲ್ಪ ಈ ಎಲ್ಲೆಲ್ಲ ಕೊಡ್ದು ಅದನ್ನು ಕೇಳಿ ಇತ್ತಿನ ಕೇಳಿ ಲೆಕ್ಕದ ಮಾತು ಅತ್ತಂದೆ ಪಿದೆ ಇಂಚಾಂಡೆ ಮಾಡಿದ ಏನೇನು ಉತ್ತರ ಕೊಡಿ ಸಾಧ್ಯಜ್ಜಿ ನಮ್ಮ ಇದೇ ಜನವರಿಗೆ ಅದು ತೆರೆದು ಉತ್ತರ ಕೊಡಬಹುದು ಐಕ್ಯ ಬೋರ್ಡನ್ನು ತೆರೆಯುವುದು ಮಾತ್ರ ಮಾಡೋದು ಕೇಳುದು ಮಾತ್ರ ಕೈ ಮುಗಿದ ಕೇಳೋಣ ಮಾಡಿ ಹೇಳ್ಕೊಂಡು ಪರಿಹಾರ ಮಾಡ್ಕೊಂಡು ಎಲ್ಲರ 1-2-3 ಸಮಿತಿ ಹಾಗೂ ಊರಿನ ಎಲ್ಲ ಗಣ್ಯರ ಭಕ್ತಾದಿಗಳ ಸಹಕಾರದೊಂದಿಗೆ ಅತಿ ಯಶಸ್ವಿಯಾಗಿ ನಾವು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಒಂದಷ್ಟು ಸಣ್ಣ ವ್ಯತ್ಯಾಸಗಳು ಸಹಜವಾಗಿ ಬಂದಿದೆ. ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸುಧಾರಿಸಿಕೊಂಡು ಹೋಗುವಂಥ ವ್ಯವಸ್ಥೆಯಲ್ಲಿ ನಮ್ಮ ಕೆಲಸ ಸಾಗಿದೆ. ವಿಶೇಷವಾಗಿ ಆ ದಿವಸದಂದು ನಡೆದಂತಹ ಕಾರ್ಯಕ್ರಮ 4 ದಿವಸದ ಕಾರ್ಯಕ್ರಮ ನಾವು ಒಂದಷ್ಟು ಸಂಚಾಲಕರನ್ನು ಮಾಡಿದ್ದೆವು. ಎಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅತಿ ಯಶಸ್ವಿಯಾಗಿ ಮನಪೂರ್ವಕವಾಗಿ ನಿಭಾಯಿಸಿದ್ದಾರೆ. ನಾನು ವಿಶೇಷವಾಗಿ ನಮ್ಮ ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಅವರೊಂದು ತೆಗೆದುಕೊಂಡಂಥ ಒತ್ತಡ ಸತ್ಯ ತುಂಬ ಕಷ್ಟದ ಕೆಲಸ. ಯಾಕಂತ ಹೇಳಿದರೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಆಗಬೇಕಾದ್ರೆ ಒಂದು ವಿಚಾರ ಬಂತು, ಬ್ರಹ್ಮಕಲಶದ ಲೆಕ್ಕ ಯಾವ ಪ್ರಕಾರ ಅಂತ. ನಾನು ಆಗಲೇ ಹೇಳಿದೆ, ಯಾವುದೇ ಕಾರಣಕ್ಕೂ ಬ್ರಹ್ಮಕಲಶಕ್ಕೆ ಅಂತ ಇನ್ನೊಂದು ಲೆಕ್ಕ ಬರುವುದಿಲ್ಲ, ಜೀರ್ಣೋದ್ಧಾರದ ಲೆಕ್ಕದಲ್ಲೇ ಹೋಗಬೇಕು ಅಂತ. ಯಾಕಂತ ಹೇಳಿದರೆ ಆ ಜವಾಬ್ದಾರಿ ನಮಗೆ ಹೊರಲಿಕ್ಕೆ ಕಷ್ಟ ಉಂಟು. ಯಾಕಂತ ಹೇಳಿದರೆ ಒಂದು ಊರಿನ ದೈವಸ್ಥಾನದಲ್ಲಿ ಎಲ್ಲವೂ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ದೈವ ಪ್ರೇರಣೆಯಂತೆ ನಡಬೇಕು. ಅಲ್ಲಿ ಯಾವ ವ್ಯತ್ಯಾಸನೂ ನಮ್ಮ ಲೆಕ್ಕದಲ್ಲಿ ನಮ್ಮ ಆತ್ಮ ಹೃದಯದಲ್ಲಿ ಯಾವುದೇ ಕಾರಣಕ್ಕೂ ಬರಲಿಕ್ಕಿಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಜವಾಬ್ದಾರಿನೂ ಕೂಡ ಲೆಕ್ಕಾಚಾರದಲ್ಲಿ ಮಾಡಿದ್ದಾರೆ ಅವರಿಗೆ. ಆ ರೀತಿಯಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮ ನಡೆದಿತ್ತು 4 ದಿವಸ. ತನ್ನ ಸ್ವಂತ ಇಚ್ಛೆಯಿಂದ ಒಂದಷ್ಟು ಜನಗಳು ಅದನ್ನು ಸ್ಪಾನ್ಸರ್ ಮಾಡಿದರು. ಅದು ನಮಗೆ ಭಾರಿ ದೊಡ್ಡ ಸಹಕಾರ ಆಯಿತು. ಮತ್ತು ದೊಡ್ಡ ನಾವು ಅತಿಥಿಗಳನ್ನು ನಮ್ಮ ಕ್ಷೇತ್ರದ ಬಗ್ಗೆ ತಿಳಿದುಕೊಂಡು ನಮ್ಮ ಆಮಂತ್ರಣಕ್ಕೆ ಗೌರವದಿಂದ ಅವರು ಬಂದಿದ್ದರು. ಸೊ ಅವರನ್ನು ಕೂಡ ನಾವು ಈ ಕ್ಷಣದಲ್ಲಿ ಈ ದಿನದಲ್ಲಿ ನಾವು ನೆನಪು ಮಾಡ್ತೇವೆ. ಅವರು ಕೂಡ ಅವರ ಶಕ್ತಿ ಅನುಸಾರವಾಗಿ ಒಂದಷ್ಟು ಮೊತ್ತವನ್ನು ನಮಗೆ ನೀಡಿದ್ದಾರೆ. ಇನ್ನೂ ಕೂಡ ಒಂದಷ್ಟು ದುಡ್ಡು ಬರುವ ದೃಷ್ಟಿಯಲ್ಲಿ ನಮ್ಮ ಜೀರ್ಣೋದ್ಧಾರ ಅಧ್ಯಕ್ಷರು ನಾನು ಅದರ ಹಿಂದೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೇವೆ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಎಲ್ಲ ವ್ಯವಸ್ಥೆಯನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಸಹಕರಿಸಿದ ನಿಮಗೆಲ್ಲರಿಗೂ ಧನ್ಯವಾದ.
ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ನಾವು ಇಷ್ಟು ಜನರನ್ನು ಕರೆದು ಲೆಕ್ಕ ಕೇಳಿದರೆ, ಲೆಕ್ಕ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ನಾಳೆ ಒಬ್ಬ ಪ್ರಶ್ನೆ ಮಾಡಿದರೆ ಇವರೆಲ್ಲರೂ ಕೂಡ ಆ ಪ್ರಶ್ನೆಗೆ ಉತ್ತರ ಕೊಡುವ ರೀತಿಯಲ್ಲಿ ನಮ್ಮ ಲೆಕ್ಕ ಇದೆ. ಇದು ಒಂದು ನಿಮ್ಮ ಗಮನಕ್ಕಿರಲಿ. ಮತ್ತು ಪ್ರದೀಪ್ ಶೆಟ್ಟರು ಟೋಟಲ್ ಕಲೆಕ್ಷನ್ ಎಷ್ಟು ಬಂತು, ಖರ್ಚು ಎಷ್ಟಾಯಿತು, ಉಳಿಕೆ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಬಂತು. ಇದು ಯಾವ ರೀತಿ ಅಂತ ಹೇಳಿದರೆ ಅದು ಸರಿಯೇ ಉಂಟು. ಯಾಕಂತ ಹೇಳಿದರೆ ಒಂದು 25 ಲಕ್ಷ ನಾವು ತೆಗೆದುಕೊಂಡ ಕಾರಣ ಉಳಿಕೆ ಅನ್ನೋ ಪದ ಬರುವುದಿಲ್ಲ. ಅಲ್ಲೊಂದು 20 ಲಕ್ಷದ ನೆಗೆಟಿವ್ ಬ್ಯಾಲೆನ್ಸ್ ಉಂಟು. ಸೊ ಇದನ್ನು ಹೊಂದಾಣಿಕೆ ಮಾಡುವ ದೃಷ್ಟಿಯಲ್ಲಿ ಒಂದಷ್ಟು ಜನರಲ್ಲಿ ನಾವು ಮಾತಾಡಿದ್ದೇವೆ. ಅದರ ಪ್ರಯತ್ನವು ನಡೀತಾ ಉಂಟು. ತಮ್ಮೆಲ್ಲರ ಸಹಕಾರ ಬೇಕು. ಮತ್ತು ವಿಸ್ತೃತವಾದಂಥ ಒಂದು ಲೆಕ್ಕ ಕೊಡುವ ಕ್ರಮ ಉಂಟು. ಇದು ನಿಮ್ಮ ಗಮನಕ್ಕಿರಲಿ, ನಮ್ಗೆ ಗೊತ್ತುಂಟದು. ಆದರೆ ನಾಳ್ದು ಆಡಿಟಿಂಗ್ ಆಗುವಾಗ ವಿಸ್ತೃತವಾದಂತಹ ಲೆಕ್ಕ ನಿಮಗೆ ಖಂಡಿತವಾಗಿ ಸಿಗ್ತದೆ. ಯಾವ ರೀತಿಯಲ್ಲಿ ಯಾವುದೇ ಲೆಕ್ಕದಲ್ಲಿ ವ್ಯತ್ಯಾಸ ಖಂಡಿತವಾಗಿ ಇರೋದಿಲ್ಲ. ಅದಕ್ಕೆ ಯಾರೂ ಸಂಶಯ ಪಡೆಯುವುದು ಬೇಡ. ಯಾಕಂತ ಹೇಳಿದರೆ ಇದು ಏನಿದ್ರೂ ಕೂಡ ದೈವದೇವರಿಗೆ ಸಂಬಂಧಪಟ್ಟ ವಿಚಾರ. ಆ ದೃಷ್ಟಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಕೂಡ ನಾವು ಮನಪೂರ್ವಕ ಅಭಿನಂದನೆ, ಧನ್ಯವಾದ ಸಮರ್ಪಿಸ್ತೇನೆ. ಇನ್ನಷ್ಟು ಈ ಕ್ಷೇತ್ರ ವೃದ್ಧಿಯಾಗಲಿ, ದೇವರು ನಮಗೆ ಇನ್ನಷ್ಟು ಇದರ ಸೇವೆ ಮಾಡೋ ಭಾಗ್ಯ ಕೊಡಲಿ ಅಂತ ನನ್ನ ಪ್ರಾರ್ಥನೆ. ಸವಿತ ಗುರ್ಕಾರನ್ನು ವಹಿಸೊಂದು ಪಾತೇರ್ನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ತಾಮಾರ್ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶೋತ್ಸವದ ಲೆಕ್ಕಪತ್ರ ಕೊರ್ತಿಜಿ ಪನ್ಪಿನ ಆಪಾದನೆ ಕೇಂದ್ರ ಬಂದಿತ್ತಂಡು. ಲೆಕ್ಕಪತ್ರ ಮಾತಲ ಅಚ್ಚುಕಟ್ಟಾದುಂಡು. ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶೋತ್ಸವಲ ಎಡ್ಡೆ ರೀತಿಡು ಆತಂಡು. ಮಾತಲ ಕ್ರಮಬದ್ಧ ಆದ ಆತಂಡು. ದುಂಬಗು ಇಂದು ಆಡಿಟ್ ಆದು ಮಂಡಿಸಾಯರ ಉಂಡು ಮಣ್ಣು ತೆರಿಪಾಯರು. ಜನವರಿ 22 ತಾರೀಕಿಗೆ ಜೀರ್ಣೋದ್ಧಾರಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದು ನಿರಂತರ ರಾತ್ರಿ ಹಗಲು ಶ್ರಮದಾನ ಮುಖಾಂತರ ಎಲ್ಲ ಕೆಲಸ ಆಗಿ ಮೇ 9, 10, 11, 12ಕ್ಕೆ 12ನೇ ತಾರೀಕಿಗೆ ಬ್ರಹ್ಮಕಲಶನೂ ಆಗಿದೆ. ಒಳ್ಳೆಯ ರೀತಿಯಲ್ಲಿ ಬ್ರಹ್ಮಕಲಶ ಆಗಿದೆ. ಎಲ್ಲರಿಗೆ ಸಮಾಧಾನ ಇದೆ. ಬಹಳ ಅಚ್ಚುಕಟ್ಟಾಗಿ ಆಗಿದೆ ಅಂತೇಳಿ ಬಂದವರು ಎಷ್ಟು ವೀಕ್ಷಣೆಗೆ ಅಥವಾ ಎಷ್ಟು ಬ್ರಹ್ಮಕಲಶಕ್ಕೆ ಎಷ್ಟು ಜನ ಇಲ್ಲಿ ನೋಡಲಿಕ್ಕೆ ಬಂದಿದ್ದಾರೆ, ಸಹಕರಿಸಿಗೆ ಬಂದಿದ್ದಾರೆ, ಊಟೋಪಚಾರವನ್ನು ಎಲ್ಲ ಸ್ವೀಕಾರ ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಆಗಿದೆ ಅಂತೆಲ್ಲ ಅವರ ಬಾಯಿಂದಲೇ ಬಂದಿದೆ. ಸಾಧಾರಣ 4-5 ದಿವಸದಲ್ಲಿ 20,000 ಮೇಲ್ಪಟ್ಟು ಜನರು ಇಲ್ಲಿ ಊಟೋಪಚಾರ ಮಾಡಿದ್ದಾರೆ. ನಮ್ಮದು ಅಚ್ಚುಕಟ್ಟಾದ ಒಂದು ಎಲ್ಲ ವ್ಯವಸ್ಥೆಯನ್ನು ಇವರು ಬ್ರಹ್ಮಕಲಶದ ಗೌರವಾನ್ವಿತ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತನವರು ಅವರ ಮುಂದಾಳತ್ವದಲ್ಲಿ ಆಗಿದೆ. ಇಲ್ಲಿ ಜೀರ್ಣೋದ್ಧಾರ ಸಮಿತಿ 16 ಜನ ನಾವು ಇವರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದೇಶ ಪ್ರಕಾರ 16 ಜನರ ಒಂದು ಜೀರ್ಣೋದ್ಧಾರ ಸಮಿತಿ ಮಾಡಿದ್ದೀವಿ. ಅದರಲ್ಲಿ ಜೀರ್ಣೋದ್ಧಾರ ಸಮಿತಿ ಗೌರವಾನ್ವಿತ ರಾಮನ ಶೆಟ್ಟರು ಅಧ್ಯಕ್ಷರು, ಹಾಗೆಯೇ ಅದರ ಕಾರ್ಯದರ್ಶಿ ಪ್ರದೀಪ್ ಚಂದ್ರ ಶೆಟ್ಟಿ ಅಡಕಗುತ್ತು ಇವರು ಕಾರ್ಯದರ್ಶಿಯಾಗಿದ್ದರು. ಬ್ರಹ್ಮಕಲಶದ ಸಮಿತಿ ಅಧ್ಯಕ್ಷರು ಜಿತೇಂದ್ರ ಶೆಟ್ಟರು, ಹಾಗೆಯೇ ಕಾರ್ಯದರ್ಶಿ ಇವರು ಸುಜಿತ್ ಮಾಡೋರು. ಯಾಕೆ ಇಷ್ಟು ಹೇಳ್ತೇನೆ ಅಂತ ಹೇಳಿದರೆ, ಇಷ್ಟು ತುರ್ತಾಗಿ ನಾವು ಈ ಲೆಕ್ಕ ಕೊಡಲಿಕ್ಕೆ ಕಾರಣ ವಿಷಯ ಉಂಟು. ನಮ್ಮದು ಮೊನ್ನೆ ಮಾಗನೆ ಮೀಟಿಂಗಲ್ಲಿ ನನ್ನ ಮೇಲೆ ಒಂದು ಆರೋಪ ಮಾಡಿದರು. ಈ ಬ್ರಹ್ಮಕಲಶ ಕಮಿಟಿ ಮಾಡಲಿಕ್ಕೆ ಮಾತ್ರ ವ್ಯವಸ್ಥಾಪನಾ ಸಮಿತಿ, ಆಮೇಲೆ ಬ್ರಹ್ಮಕಲಶದ ಇದು ಜೀರ್ಣೋದ್ಧಾರ ಸಮಿತಿಯ ಕಮಿಟಿ ಆಗಿದೆ. ಅದು ಸಾಧಾರಣ 80% ಕೆಲಸ ಆದ ಕೂಡಲೇ ನಾವು ಬ್ರಹ್ಮಕಲಶದ ಒಂದು ಕಮಿಟಿ ಮಾಡಿದ್ದೇವೆ. ಅದಕ್ಕೆ ಯಾವುದೋ ಬ್ರಹ್ಮಕಲಶ ಆಗಬೇಕು ಅಂತ ಇದ್ದರೆ ಅಧ್ಯಕ್ಷರು ಬೇಕಾದಂಥ ಅವರ ಯಾರನ್ನು ಬೇಕು ಅದು ಜೋಡಿಸಿ ಬ್ರಹ್ಮಕಲಶನೂ ಆಗಿದೆ. ಅಂದರೆ ಅವರು ಮೊನ್ನೆ ಈ ಕ್ಷೇತ್ರದ್ದು 2 ಅವಧಿಯಲ್ಲಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದವರು. ಅವರು ಆ ಮಾತನ್ನು ಗೊತ್ತಿಲ್ಲದೆ ಹೇಳಬಾರದಿತ್ತು. ಅವರು ಹೇಳಿದರೆ ನನಗೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಿಗೆ ಅದು ಬರುವುದಿಲ್ಲ, ಜೀರ್ಣೋದ್ಧಾರ ಸಮಿತಿ ಆ ಕಮಿಟಿಗೆ, ಆಮೇಲೆ ಬ್ರಹ್ಮಕಲಶದ್ದು ಬರುವುದು ಬ್ರಹ್ಮಕಲಶ ಅಧ್ಯಕ್ಷರಿಗೆ ಅವರ ಕಮಿಟಿಗೆ, ಆಮೇಲೆ ಅದರ ಒಟ್ಟಿಗೆ ನಾವಲ್ಲದೆ ಆ ಲೆಕ್ಕವನ್ನು ನಾನು ಕೊಡುವುದಲ್ಲ, ಅದು ಜೀರ್ಣೋದ್ಧಾರ ಈಗ ಕೊಟ್ಟ ಹಾಗೇನೆ ಅದು ಕೊಡುವುದಲ್ಲದೆ ಒಂದು ಆ ಬ್ರಹ್ಮಕಲಶ ಒಂದು ಕಮಿಟಿ ಮಾಡಲಿಕ್ಕೆ ವ್ಯವಸ್ಥಾಪನಾ ಸಮಿತಿ, ಆಮೇಲೆ ಬ್ರಹ್ಮಕಲಶ ಆದ ಮೇಲೆ ನಮ್ಮದು ಬ್ರಹ್ಮಕಲಶ ಆಯಿತು, ನೀವು ಇದು ಜೀರ್ಣೋದ್ಧಾರ ಆಯಿತು, ಬ್ರಹ್ಮಕಲಶ ಮಾಡಬಹುದು ಅಂತೇಳಿ ಆ ಕಮಿಟಿ ಮಾಡುವಂಥದ್ದು ಜವಾಬ್ದಾರಿ ಅದು ಇದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಿಗೆ ಹಾಗೇನೆ ಮಾಡಿದ್ದಾರೆ.
ಅದು ಲೆಕ್ಕನೊಯ್ಗೆ ಕೊಡುವುದು ಹಾಗೇನೆ. ಅದಕ್ಕೆ ಬೇಕಾಗಿ ಅವರು ಹೇಳಬಾರದಿತ್ತು, ಅದು ನನಗೆ ಅದು ಬರುವುದಿಲ್ಲ. ಮತ್ತೊಂದು ಇನ್ನೊಂದು ಅವರು ಏನು ಮೊನ್ನೆ ವಾಟ್ಸಪ್ಪಲ್ಲಿ ಕೊಟ್ಟರು, ನಮ್ಮ ಕೊಂಡಾಣ ಉಳಿಸಿ ಅಂತೇಳಿ. ಅದು ಬಹಳ ನನಗೆ ಖುಷಿ ಆಯಿತು ಅವರು ಕೊಟ್ಟದ್ದು ವಾಟ್ಸಪ್ಪಲ್ಲಿ. ಅಂದರೆ ಈಗ ಇನ್ನು ಮುಂದಕ್ಕಾದರೆ ಜ್ಞಾನೋದಯ ಆಯ್ತಲ್ಲ, ಕೊಂಡಾಣ ಉಳಿಸಿ ಏನಾಗಿದೆ ಅಂತೇಳಿ ಗೊತ್ತಿರಬೇಕು ಅವರಿಗೆ. ಅವರು 2 ಅವಧಿಯಲ್ಲಿ ಸದಸ್ಯ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಕಾರಣ ಅವರು ಅದನ್ನು ಹೇಳಿದ್ದಾರೆ. ಅಂದರೆ ಅಲ್ಲಿಂದಲೇ ಬರಲಿ, ಇಲ್ಲಿ ಆ ಹಣ ಮತ್ತು ಬಂಗಾರ ಇಲ್ಲಿಗೆ ಬರಲಿಕ್ಕೆ ಉಂಟು, ನಡೆಯಲ್ಲಿ ಹೇಳಿದ್ದೆಲ್ಲ ಅದು ಅವರ ಮುಖಾಂತರ ಬರಲಿ. ಇನ್ನೊಂದು ನನಗೆ ಮೊನ್ನೆ ಹೇಳಲಿಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಿಕ್ಕೆ ಮರೆತು ಹೋಗಿತ್ತು. ನಮ್ಮದು ಈ ನಮ್ಮ ಕೊಂಡಾಣ ಕ್ಷೇತ್ರಕ್ಕೆ 99 ಸೆಂಟ್ಸ್ ಜಾಗ ಇರುವುದು, ನಮಗೇನು ಬೇರೆ ಜಾಗ ಇಲ್ಲ, ಪಾರ್ಕಿಂಗಿಗೆ ಜಾಗ ಇಲ್ಲ. ನಾವು ಲೋಕಸಭಾ ಸದಸ್ಯರು ನಳಿನ್ಕುಮಾರ್ ಹತ್ರ ಹೇಳಿ ಅವರೊಂದು ಹೇಳಿದರು, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ಒಂದು ಅರ್ಜಿ ಕೊಡಿ ಅಂತೇಳಿ. ಅದು ಹೋಗಿ ಅದು ತಹಸೀಲ್ದಾರಿಗೆ ಬಂದು ಎಲ್ಲ ಅದು ಟೇಬಲ್ ಹೋಗಿ ಜಿಲ್ಲಾಧಿಕಾರಿಗೆ ಬಂದಿತ್ತು. ಅವರ ಲೋಕಸಭಾ ಸದಸ್ಯರ ಒಂದು ರೆಕಮೆಂಡಿನ ಪ್ರಕಾರ 168 ಸರ್ವ ನಂಬರಲ್ಲಿ 6 ಎಕರೆ 27 ಸೆಂಟ್ಸ್ ಜಾಗ ಕೊಂಡಾಣಕ್ಕೆ ಸಿಕ್ಕಿದೆ. ಇನ್ನೊಂದು ಈ ಜೀರ್ಣೋದ್ಧಾರದ ಒಟ್ಟಿಗೆ ನಾವು ಒಂದು ಮಹತ್ವವಾದ ಒಂದು ಕೆಲಸ ನಾವು ಮಾಡಿದ್ದೇವೆ. ಅಂದರೆ ಪ್ರತಿ ವಾರ್ಷಿಕ ನೇಮ ಕಟ್ಟೆ ಜಾತ್ರೆಯಲ್ಲಿ ಬಂಟ ದೈವ ಕೈ ಸನ್ನೆಯಲ್ಲಿ ಕೇಳ್ತಾ ಇತ್ತು, ನನಗೆ ಬಂಗಾರದ ಮುಖವಾಡ ಇದು ಸಂದ ಇದು ದೊಡ್ಡ ಕೊಡಬೇಕಂತೇಳಿ. ಅದನ್ನು ನಾವು ಸಾಧಾರಣ 5 kg ಬರುವಂಥ ಅದು ಇನ್ನು ಮೊನ್ನೆ ಜಾತ್ರೆಗೆ ಅದು ನಾವು ಮುಖವಾಡ ನಮ್ಮ ಅವಧಿಯಲ್ಲಿ, ನಮ್ಮ ಈಗಿನ ವ್ಯವಸ್ಥಾಪನಾ ಸಮಿತಿಯ ಅವಧಿಯಲ್ಲಿ ನಾವು ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಪೂರ್ತಿ ನಮ್ಮದು ಯೋಜನೆ ಮಾಡಿದಷ್ಟು ನಮ್ಮದು ಕೆಲಸ ಆಗಲಿಲ್ಲ, ಹಣದ ಕೊರತೆ ಇದೆ. ಮುಂದಕ್ಕೆ ಕೆಲವು ಕೆಲಸ ಈ ಕ್ಷೇತ್ರದಲ್ಲಿ ಆಗಲಿಕ್ಕೆ ಉಂಟು. ಹಾಗೆಯೇ ಈ ಹೇಳುವುದಂದರೆ ಒಂದು ಮುಂದಕ್ಕೆ ಎಲ್ಲ ರೀತಿಯಲ್ಲಿ ನಾವು ಮಾಡಿಕೊಂಡು ಹೋಗುವ ಒಂದು ಮಾತಿನ ವ್ಯತ್ಯಾಸ ಇರುತ್ತದೆ ಮತ್ತು ಅವರ ಅನುಭವದ ಕೊರತೆ ಇದೆ. ಅದರ ಮುಂದಕ್ಕೆ ನಾವು ಈ ಲೆಕ್ಕವನ್ನು ಈ ತುರ್ತಾಗಿಟ್ಟದಕ್ಕೆ ಇನ್ನು ಮುಂದಕ್ಕೆ ನಾವು ಈ ಜೀರ್ಣೋದ್ಧಾರ ಸಮಿತಿಯ ಒಟ್ಟು ಸೇರಿ ಒಂದು ಆಡಿಟ್ ಮಾಡಿ ಇನ್ನೊಮ್ಮೆ ನಾವು ಸಭೆ ಕರೀತೇವೆ. ಆ ಸಭೆಯಲ್ಲಿ ನಿಮಗೆ ಏನಕ್ಕೆ ಬೇಕಾದರೆ ಕೇಳಬಹುದು. ಯಾರ ದೇಣಿಗೆ ದೊಡ್ಡ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಇದರಲ್ಲಿ ಮೆನ್ಷನ್ ಮಾಡ್ತೇವೆ. ಅವರಿಗೆ ಸ್ವಲ್ಪ ಅವರ ಸ್ವಂತ ಕೆಲಸದ ಇದ್ದ ಕಾರಣ ಕಾರ್ಯದರ್ಶಿಯವರಿಗೆ ಪ್ರದೀಪ್ ಚಂದ್ರ ಶೆಟ್ಟರಿಗೆ ಅದು ಆಗಲಿಲ್ಲ. ಅದನ್ನು ನಾವು ಒಟ್ಟು ಸೇರಿ ಅದನ್ನು ಮಾಡಬೇಕು, ಮುಂದಕ್ಕೆ ಅದನ್ನು ಮಾಡ್ತೇವೆ. ಧನ್ಯವಾದ. ಕ್ಷೇತ್ರದ ಸಾಹಿತ್ಯಗಳಿಗೆ ಆಧಾರಗಳಿಗೆ ವಂದಿಸುತ್ತಾ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಧ್ಯಮ ಮತ್ತು ನಮ್ಮ ಪರಸ್ಪರ ಮುಖತಃ ನಾವು ಇಲ್ಲಿ ಭಕ್ತ ವೃಂದವನ್ನು ಕರೆದಿದ್ದೇವೆ, ಗುರಿಕಾರ ವರ್ಗವನ್ನು ಕರೆದಿದ್ದೇವೆ, 3 ಸಮಿತಿಗಳ ಅಧ್ಯಕ್ಷರಿದ್ದಾರೆ, ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳಿದ್ದಾರೆ, ಹಾಗೆ ನಮ್ಮ ಜೀರ್ಣೋದ್ಧಾರ ಸಮಿತಿ ಸದಸ್ಯರುಗಳಿದ್ದಾರೆ. ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾಧ್ಯಮದಲ್ಲಿ ಕೆಲವು ವಿಚಾರಗಳನ್ನು ಹೇಳಿಕ್ಕಿತ್ತು. ಅದನ್ನು ನಮ್ಮ 3 ಸಮಿತಿಯ ಸದಸ್ಯರು ಇವತ್ತು ಹೇಳಿದ್ದಾರೆ. ಹಾಗೆ ಎಲ್ಲ ವ್ಯವಹಾರಗಳ ಲೆಕ್ಕಪತ್ರಗಳಿರ್ಬೋದು ಅಥವಾ ಎಲ್ಲ ವ್ಯವಹಾರಗಳು ಕೂಡ ಪಾರದರ್ಶಕವಾಗಿತ್ತು. ಅದು ಇವತ್ತು ಎಲ್ಲ ಲೆಕ್ಕಪತ್ರಗಳು ಓದಿ ಹೇಳಿ ಅದನ್ನು ಸಾಬೀತು ಮಾಡಿದ್ರು. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿರುವ ನಮ್ಮ 3 ಸಮಿತಿಯ ಅಧ್ಯಕ್ಷರು ಶ್ರೀಯುತ ಕೃಷ್ಣ ಶೆಟ್ಟಿ ಕಾಮರ ಅವರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಶ್ರೀಯುತ ರಮಣ ಶೆಟ್ಟಿಯವರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ಶ್ರೀಯುತ ಜಿತೇಂದ್ರ ಶೆಟ್ಟಿಯವರು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಹಾಗೆ ನಮ್ಮ ಕಾರ್ಯದರ್ಶಿ ಪ್ರದೀಪಣ್ಣ ಇದ್ದಾರೆ, ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿ ಸುಜಿತ್ ಅವರಿದ್ದಾರೆ, ಸುಜಿತ್ ಮಾಡೂರು, ಹಾಗೆ ನಮ್ಮ ಗುರಿಕಾರ ವರ್ಗ ಹಿರಿಯ ಗುರಿಕಾರ ಶ್ರೀಯುತ ಬಾಬು ಶೆಟ್ಟಿಯವರಿದ್ದಾರೆ. ಹಾಗೆ ಎಲ್ಲ ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳಿಗೂ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರುಗಳಿಗೂ ಹಾಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ಹಲವಾರು ಮಂದಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಸೇವೆಯನ್ನು ಮಾಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳ ಯುವಕರು ಬಂದು ಇಲ್ಲಿ ಶ್ರಮದಾನ ಮಾಡಿದ್ದಾರೆ. ಎಷ್ಟೋ ಲಕ್ಷ ನಮಗೆ ಅದರಿಂದ ಉಳಿಕೆಯಾಯಿತು. ಹಾಗೆ ನಮ್ಮ ಮಹಿಳಾ ಮಂಡಳಿ ಹಾಗೆ ನಮ್ಮ ಸ್ಥಳೀಯ ಮಹಿಳೆಯರು ಬಂದು ಕೂಡ ಹಲವಾರು ಸಂಘ ಸಂಸ್ಥೆಗಳ ಮಹಿಳೆಯರು ಕೂಡ ಬಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆಲ್ಲ ಭಕ್ತವೃಂದ ಗುರಿಕಾರ ವರ್ಗ ಭಕ್ತವೃಂದ ಎಲ್ಲರನ್ನ ನಾನು ಒಟ್ಟಾಗಿ ಒಂದೇ ಮಾತಿನಲ್ಲಿ ಹೇಳಿ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶ್ರೀಮತಿ ದಿನಮಣಿ, ಬ್ರಹ್ಮಕಲಶೋತ್ಸವ ಸಮಿತಿ ಜೊತೆ ಕಾರ್ಯದರ್ಶಿ ಸುಜಿತ್ ಬೊಕ್ಕ, ಪರಿಸರದ ಪ್ರಮುಖರು ಸಭೆಗೆ ಪಾಲ್ಪಡೆದಿದ್ದರು.